ಪುತ್ತೂರು ಬಿಜೆಪಿ ಮಹಿಳಾ ಮೋರ್ಚಾದಿಂದ ಮಹಿಳಾ ದಿನಾಚರಣೆಯು ಗುರುವಾರ ಪುತ್ತೂರು ಬಿಜೆಪಿ ಕಚೇರಿಯಲ್ಲಿ ನಡೆಯಿತು. ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ವಿದ್ಯಾ ಆರ್ ಗೌರಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ವೇತನ, ರಜೆ, ಮೂಲಭೂತ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ತಾರತಮ್ಯ ಧೋರಣೆ ಇದ್ದ ಸಂದರ್ಭದಲ್ಲಿ ಪುರುಷರಷ್ಟೇ ಸಮಾನ ಹಕ್ಕುಗಳನ್ನು ಪಡೆದುಕೊಳ್ಳಲು 1909ರಲ್ಲಿ ಮಹಿಳೆಯರು ದಂಗೆ ಎದ್ದು ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳುವಲ್ಲಿ ಪ್ರತಿಭಟನೆ ಮಾಡಿ ಇದೊಂದು ಕ್ರಾಂತಿಯಾದ ಪರಿಣಾಮ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಎಂದರು. ಸ್ನೇಹಿತರೆ, ಈ ಮಹಿಳಾ ದಿನಾಚರಣೆಯನ್ನು ಯಾಕೆ ಆಚರಿಸ್ತಾ ಇದ್ದೇವೆ ಅಂತ ಹೇಳೋದು ನಮಗೆಲ್ಲರಿಗೂ ಒಂದು ಆಲೋಚನೆ ಬರ್ತದೆ. ಏನು ಮಾಡೋದು, ಯಾಕೆ ಇದನ್ನು ಹೀಗೆ ಆಚರಿಸ್ತಾ ಇದ್ದಾರೆ ಅಂತ ಹೇಳೋದು. ಮೊಟ್ಟ ಮೊದಲಾಗಿ ನಮ್ಮ ಇಡೀ ವಿಶ್ವದಲ್ಲೇ 1909ರಲ್ಲಿ ಶುರುವಾದ ಈ ಒಂದು ಮಹಿಳೆಯರ ಒಂದು ಅವರು ಎದ್ದು ನಿಂತು ನಮ್ಮ ಪ್ರತಿಭಟನೆ ಮಾಡಿಕೊಂಡು ಕೆಲವು ವಿಷಯದ ಬಗ್ಗೆ ಅವರಿಗೆ ದಂಗೆ ಎದ್ದದ್ದು ಅಂತ ಹೇಳ್ಬೋದು. ಒಂದು ಕ್ರಾಂತಿಯಾಗಿ ಒಂದು ರೂಪದಲ್ಲಿ ಬಂದಂಥದ್ದು ಈ ಒಂದು ಅದರ ಪರಿಣಾಮವೇ ಈ ಮಹಿಳಾ ದಿನಾಚರಣೆ. ಆ ಒಂದು ಔದ್ಯೋಗಿಕ ಕ್ರಾಂತಿ ಆದ ಸಮಯದಲ್ಲಿ ಮಹಿಳೆಯರಿಗೆ ಕಂಡಿತು ಅವರಿಗೆ ಅವರ ಕೆಲಸ ಮಾಡುವ ಪರಿಸರವೇ ಅವರಿಗೆ ಸೂಕ್ತವಿಲ್ಲ, ಅವರಿಗೆ ಬೇರೆ ತಾರತಮ್ಯ ಆಗ್ತಾ ಇದೆ, ಹಾಗೆ ಅವರಿಗೆ ವೇತನಲ್ಲಿ ಕೂಡ ತಾರತಮ್ಯ ಆಗ್ತಾ ಇದೆ, ಅವರಿಗೆ ಬೇಕಾದಂಥ ಸವಲತ್ತುಗಳು ಸಿಗ್ತಾ ಇಲ್ಲ, ರಜೆಗಳು ಸಿಗ್ತಾ ಇಲ್ಲ, ಏನೇ ಆದರೂ ಅವರ ಹಕ್ಕಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳುವಾಗ ತುಂಬ ಕಷ್ಟದಲ್ಲಿ ಇದ್ದಾಗ ಈ ಮಹಿಳೆಯರೆಲ್ಲ ಸೇರಿ ಅವರು ದಂಗೆ ಇದ್ದರು. ನಮಗೆ ಇದನ್ನು ಈ ಒಂದು ಪರಿಸ್ಥಿತಿಯನ್ನು ನಾವು ಸ್ವೀಕರಿಸುವುದಿಲ್ಲ, ನಮಗೆ ಇದರಲ್ಲಿ ಬದಲಾವಣೆ ಬೇಕು ಅಂತ ಹೇಳಿ ದಂಗೆ ಇದ್ದಾಗ ಇಡೀ ವಿಶ್ವದಲ್ಲಿ ಅದು ಹಬ್ಬಿತು. ಹಾಗೆ ವಿಶ್ವದಲ್ಲಿ ಹಬ್ಬಿದಾಗ ಅದನ್ನು ಮನಗಂಡು ಮಹಿಳೆಯರಿಗೆ ಕೂಡ ಸ್ಥಾನಮಾನ ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಶುರುವಾದಂಥ ಆಗ ಬದಲಾವಣೆ ಶುರುವಾಯಿತು. ಆ ಬದಲಾವಣೆಯನ್ನು ಆದ ನಂತರ ಪ್ರತಿ ಮಾರ್ಚ್ 8ಕ್ಕೆ ಪ್ರತಿ ವರ್ಷ ಈ ಒಂದು ಮಹಿಳಾ ದಿನಾಚರಣೆ, ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಹೇಳುವ ಒಂದು ಘೋಷಣೆಯನ್ನು ಮಾಡಿತು. ಆದರೆ ನಮ್ಮ ಭಾರತ ದೇಶದಲ್ಲಿ ಅದು ಒಂದು ವಿಭಿನ್ನ ರೀತಿಯ ಪರಿಸ್ಥಿತಿ. ನಮ್ಮ ಮಹಿಳೆಯರದು ವಿಭಿನ್ನ ರೀತಿಯ ಪರಿಸ್ಥಿತಿ. ಅದು ವಿಶ್ವದ ಬೇರೆ ದೇಶಗಳಿಗೆ ನಮಗೆ ಹೋಲಿಸಲಿಕ್ಕಾಗೋದಿಲ್ಲ. ಈಗಲೂ ಕೂಡ ಕೆಲವು ಹಕ್ಕುಗಳ ಸಮಸ್ಯೆ ಇದೆ. ಡಾಕ್ಟರ್ ಸ್ವಾತಿ ಆರ್ ಭಟ್ ಅಂಗಾಂಗ ದಾನದ ಕುರಿತು ಮಾಹಿತಿ ನೀಡಿ, ಜಗತ್ತಿನಲ್ಲಿ ಮಹಿಳೆಯರೇ ಉತ್ತಮ ಡೋನರ್ ಆಗಿದ್ದಾರೆ. ಮುಖ್ಯವಾಗಿ ಅಂಗಾಂಗ ದಾನಗಳಲ್ಲಿ 2 ರೀತಿ ಇದ್ದು, ಬದುಕಿದ್ದಾಗ ಮತ್ತು ಸತ್ತಾಗ ದಾನ ಮಾಡುವ ಅಂಗಾಂಗಗಳ ಕುರಿತು, ಅದಕ್ಕಿರುವ ಕಾನೂನಿನ ಚೌಕಟ್ಟು ಮುಂತಾದ ವಿಷಯಗಳ ಕುರಿತು ಮಾಹಿತಿ ನೀಡಿದರು. ಮ್ಯಾಕ್ಸಿಮಮ್ ಡೋನರ್ಸ್ ಎಲ್ಲ ವಿಮೆನ್. ಸೊ ಎಲ್ಲ ತಾಯಂದಿರು ಮಕ್ಕಳಿಗೆ ಕೊಡ್ತಾರೆ, ಅಥವಾ ಹೆಂಡತಿಯವರು ಹಸ್ಬೆಂಡ್ಸ್ಗೆ ಕೊಡ್ತಾರೆ, ಅಕ್ಕನವರು ತಮ್ಮಂದಿರಿಗೆ ಕೊಡ್ತಾರೆ. ಸೊ ವಿಮೆನ್ ಹೈಯೆಸ್ಟ್ ಡೋನರ್ಸ್ ವರ್ಲ್ಡ್ ವೈಡ್. ಸೊ ಐ ಥಿಂಕ್ ಅದರಲ್ಲಿ ಫಸ್ಟ್ ಸ್ಟೆಪ್ ನಾವೇ ಮುಂದೆ ಇದ್ದೇವೆ ಎಲ್ಲರಿಗಿಂತ. ಸೊ ಫಸ್ಟ್ ಆಫ್ ಆಲ್ ಆರ್ಗನ್ ಡೊನೇಷನಲ್ಲಿ ಏನೆಲ್ಲ ಆರ್ಗನ್ಸ್ ಡೊನೇಟ್ ಮಾಡ್ಬೋದು, ಮತ್ತು ಈ ವಿಷಯದ ಬಗ್ಗೆ ನಾವು ಯಾಕೆ ಮಾತಾಡಬೇಕು. ಪ್ರತಿದಿನ ಅಟ್ಲೀಸ್ಟ್ 30 ಜನ ಇಂಡಿಯಾದಲ್ಲೇ ತೀರ್ಕೊಳ್ತಾ ಇದ್ದಾರೆ, ಯಾಕೆಂದರೆ ಅವರಿಗೆ ಟೈಮಿಗೆ ಸರಿಯಾಗಿ ಬೇಕಾದ ಆರ್ಗನ್ ಸಿಗ್ತಾ ಇಲ್ಲ. ಒಬ್ಬರಿಗೆ ಒಂದು ಕಿಡ್ನಿ ಬೇಕಾದರೆ ಇಂಡಿಯಾದಲ್ಲಿ ವೇಟಿಂಗ್ ಪೀರಿಯಡ್ 3 to 5 years ಇದೆ. ಸೊ ಇದಕ್ಕೆ ಉದಾಹರಣೆ ನಾನೇ ಒಂದು ಕೊಡ್ತೇನೆ. ನನ್ನ ಕ್ಲಿನಿಕ್ಕಿಗೆ ಒಬ್ಬರು ಪೇಷಂಟ್ ಬರ್ತಾರೆ, ನಾನು ಪುತ್ತೂರಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ಅವರು ನಾನು ಫಸ್ಟ್ ದಿನದಿಂದ ಈ ತನಕ ನನಗೆ ಬರ್ತಾರೆ, ಅವ್ರಿಗೆ ಇನ್ನೂ ಕೂಡ ಕಿಡ್ನಿ ಸಿಕ್ಕಲಿಲ್ಲ. ಡೋನರ್ಸ್ ಅವತ್ತಿಂದ ಈಗ ತನಕ ಅವ್ರು ಹುಡುಕ್ತಾನೇ ಇದ್ದಾರೆ ಅದಕ್ಕೆ. ಸೊ ದಟ್ ಇಸ್ ದ ನೀಡ್. ಅಷ್ಟು ಅವಶ್ಯಕತೆ ಇದೆ ನಮ್ಮ ಕಂಟ್ರಿಯಲ್ಲಿ. ಆದ ಕಾರಣ ನಾವು ಡೊನೇಷನ್ ಬಗ್ಗೆ ಇನ್ನೂ ಜಾಸ್ತಿ ತಿಳುವಳಿಕೆ, ಅವೇರ್ನೆಸ್ ಇರಬೇಕು. ಸೊ ಅದೇ ಯಾವುದೆಲ್ಲ ಆರ್ಗನ್ಸ್ ಡೊನೇಟ್ ಮಾಡ್ಬೋದು. ಸೊ ದೇರ್ ಆರ್ 2 types ಆಫ್ ಡೊನೇಷನ್. ಫಸ್ಟ್ ನಾವು ಲೈವ್, ಅವ್ರು ಹೇಳಿದಾಗೆ ಲೈವ್ ಮತ್ತು ಡೆಡ್. ಸೊ 2 ಥರ ಇದೆ. ಕ್ಯಾಡಾವರಿಕ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೇವೆ. ಒಂದು ನಾವು ಬದುಕಿರುವಾಗ ಒಬ್ಬರಿಗೆ ಕೊಡೋದು, ಮತ್ತೊಂದು ತೀರಿಕೊಂಡ ಮೇಲೆ ಕೊಡಲಿಕ್ಕೆ ಆಗೋದು. ಸೊ ಬದುಕಿರುವಾಗ ಯಾವುದೆಲ್ಲ ಆರ್ಗನ್ಸ್ ಕೊಡಲಿಕ್ಕೆ ಆಗ್ತದೆ, ಎಸ್ಪೆಷಲಿ ಕಿಡ್ನಿ ಆ್ಯಂಡ್ ಲಿವರ್. ಕಿಡ್ನಿ ನಮಗೆ 2 ಕಿಡ್ನಿ ದೇವರು ಕೊಟ್ಟಿದ್ದಾರೆ, ಹಾಗೆ ಒಂದು ಕೊಟ್ಟರು ನಾವು ಇನ್ನೂ ಕೂಡ ಕಂಟಿನ್ಯೂ ಮಾಡ್ಬೋದು, ಲೈಫಿಗೆ ಏನೂ ಆಪತ್ತು ಬರೋದಿಲ್ಲ. ಸೊ ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಲಿವರಲ್ಲಿ ಏನಾಗ್ತದೆ, ಲಿವರಿದು ನಾವು ಬದುಕಿರುವಾಗ ನಮ್ಮ 80% ಲಿವರನ್ನು ಒಬ್ಬರಿಗೆ ಕೊಡ್ಬೋದು. ಅದಾಗಿ 20% ಇದ್ರೂ ಕೂಡ ನಾವು ವಿದಿನ್ 2 months ಅದು ನಮ್ಮ ಕಿಡ್ನಿ ಲಿವರ್ ರೀಜನರೇಟ್ ಆಗಿ ಆರಾಮ್ಸೆ ನಾವು ವಿದಿನ್ 2 months ಕಂಪ್ಲೀಟ್ ಆಗಿ ರಿಕವರಿಯಾಗಿ ಕಂಟಿನ್ಯೂ ಮಾಡ್ಬೋದು. ಸೊ ದಿಸ್ ಈಸ್ ಲೈವ್ ಡೋನರ್ ಟ್ರಾನ್ಸ್ಪ್ಲಾಂಟಲ್ಲಿ. ಇನ್ನು ಡೆಡ್ ಅಂದರೆ ಕೆಡಾವರಿ. ಈಗ ಒಬ್ಬರದ್ದು ಬ್ರೈನ್ ಸ್ಟೆಮ್ ಡೆತ್ ಆಗ್ತದೆ ಅಂತ ಹೇಳ್ತೇವೆ. ಅಂದರೆ ಈಗ ಒಂದು ಆಕ್ಸಿಡೆಂಟಲ್ಲಿ ಯಾರೋ ಒಬ್ಬರು ಸಡನ್ ಆಗಿ ಸಣ್ಣ ಪ್ರಾಯದವರು, ಒಂದು 18 to 55 years, ಅವರು ಕೆಡಾವರಿಕ್ ಡೋನರ್ ಟ್ರಾನ್ಸ್ಪ್ಲಾಂಟಿಗೆ ಅವರನ್ನು ಆಯ್ಕೆ ಮಾಡ್ತಾರೆ ಡಾಕ್ಟರ್ಸ್. ಫಸ್ಟ್ ಹೇಗೆ ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡಿ. ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡಲಿಕ್ಕೆ ನಮಗೆ ಹಲವಾರು ಟೆಸ್ಟ್ ಇದೆ. ಅದನ್ನು ನಾವು ಬೆಡ್ ಸೈಡ್ ಒಂದು
ಪೇಷಂಟ್ ವೆಂಟಿಲೇಟರ್ ಮೇಲೆ ಇರುವಾಗ ಆ ಟೆಸ್ಟನ್ನು 6 ಗಂಟೆಗೊಮ್ಮೆ ರಿಪೀಟ್ ಮಾಡಿ ಅವರು ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಆದ ಮತ್ತೆ. ಈ ಸಂದರ್ಭದಲ್ಲಿ ಪುತ್ತೂರಿನ 508 ಮಂದಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಅವಧಿ ಮುಗಿದಿದ್ದು, ಇಂದು ಸಮಾರಂಭದಲ್ಲಿ ಓರ್ವ ಫಲಾನುಭವಿ ವಿದ್ಯಾರ್ಥಿಯನ್ನ ಅಭಿನಂದಿಸಿದ್ರು. ವೇದಿಕೆಯಲ್ಲಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಪುತ್ತೂರು ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸ್ವರ್ಣಲತಾ ಹೆಗ್ಡೆ, ನಗರಸಭೆಯ ಅಧ್ಯಕ್ಷೆ ಲೀಲಾವತಿ ಅಣ್ಣುನಾಯ್ಕ್, ಮಹಿಳಾ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಖಿತಾ ಶೆಟ್ಟಿ, ಮಹಿಳಾ ಮೋರ್ಚಾದ ವಿಮಲಾ ಸುರೇಶ್ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.